ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 55ನೇ ವಾರ್ಡ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಾರ್ನಮಿಕಟ್ಟೆಯಿಂದ ಕೋಟಿ ಚೆನ್ನಯ್ಯ ವೃತ್ತದವರೆಗಿನ ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದ ಚತುಷ್ಪಥ ಸ್ಮಾರ್ಟ್ ರಸ್ತೆ ನಿರ್ಮಾಣಕ್ಕೆ ಸ್ಥಳೀಯ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಸ್ಮಾರ್ಟ್ ಸಿಟಿಯ ಮುಖಾಂತರ ಒಟ್ಟು 530 ಮೀಟರ್ ಉದ್ದದ ರಸ್ತೆ, 18 ಮೀಟರ್ ಅಗಲದ ರಸ್ತೆಗಳನ್ನು ನಿರ್ಮಾಣ ಮಾಡಲಿದ್ದು, ಫುಟ್ಪಾತ್ ಸೇರಿದಂತೆ ಇದ್ದಂತಹ ಜಾಗವನ್ನು ಉಪಯೋಗಿಸಿಕೊಂಡು ರಸ್ತೆ ಅಭಿವೃದ್ಧಿಪಡಿಸಲಾಗುವುದೆಂದು ಹೇಳಿದರು. ಸ್ಮಾರ್ಟ್ ಸಿಟಿಯ ಮುಖಾಂತರ ಒಂದು ಸ್ಮಾರ್ಟ್ ರಸ್ತೆ ಪ್ಯಾಕೇಜ್ನ 6ನೇ ಮಾರ್ನಮಿಕಟ್ಟೆ ವೃತ್ತದಿಂದ ಕೋಟಿ ಚೆನ್ನಯ್ಯ ವೃತ್ತ ತನಕ ಆಗುವಂಥ ಅಭಿವೃದ್ಧಿ ಕಾರ್ಯದ ಶಿಲಾನ್ಯಾಸದ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಒಟ್ಟು 530 ಮೀಟರ್ ಉದ್ದದ ರಸ್ತೆಗಳು, 18 ಮೀಟರ್ ಅಗಲದ ರಸ್ತೆಗಳನ್ನು ಮಾಡುವಂಥದ್ದು, ಅದಕ್ಕೆ ಸರಿಯಾಗಿ ಬೇಕಾದಂಥ ಫುಟ್ಪಾತ್ಗಳು, ಒಂದು ಭಾಗದಲ್ಲಿ ಕೆಲವಾರು ಭಾಗಗಳಲ್ಲಿ ರಿಟೈನಿಂಗ್ ವಾಲ್ ಬಂದುಕೊಂಡು ರಸ್ತೆ ಮಾಡಲಿಕ್ಕೆ ಪೂರಕವಾದ ವಾತಾವರಣವನ್ನು ಮಾಡುವಂಥದ್ದು, ಹೆಚ್ಚಿನ ಕಡೆಗಳಲ್ಲಿ ಯಾವುದೇ ರೀತಿಯ ಇರುವಂಥ ಕಟ್ಟಡಗಳಿಗೆ ಮತ್ತು ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ಇದ್ದಂಥ ಜಾಗವನ್ನು ಉಪಯೋಗಿಸಿಕೊಂಡು ಯಶಸ್ವಿಯಾಗಿ ಮಾಡಬೇಕು ಅಂತೇಳುವಂಥ ಚಿಂತನೆ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ಈ ಕಾಮಗಾರಿಗಳಿಗೆ ಸರಿಸುಮಾರು 5 ಕೋಟಿ 10 ಲಕ್ಷ ರೂಪಾಯಿ ತಗುಲ್ತದೆ ಅಂತೇಳುವಂಥ ದೃಷ್ಟಿಯಲ್ಲಿ ವೆಚ್ಚವನ್ನು ಇವತ್ತು ಸ್ಮಾರ್ಟ್ ಸಿಟಿಯ ಸಭೆಯಲ್ಲಿಟ್ಟು ಗೌರವಾನ್ವಿತ ಮೇಯರ್ ಅವರು, ಸಂಸದರು, ನಿರ್ದೇಶಕರಾದ ಸುಧೀರ್ ಅವರು ಹಾಗೆ ನಾವೆಲ್ಲರೂ ಸೇರಿಕೊಂಡು ನಿರ್ಧಾರ ಮಾಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಅನಂತರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಮಾತನಾಡಿ, ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಸಮಗ್ರ ಅಭಿವೃದ್ಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಜನತೆಗೆ ಮೂಲ ಸೌಕರ್ಯ ಒದಗಿಸಲು ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕೆಂಬ ಮೂಲ ಕಲ್ಪನೆಯೊಂದಿಗೆ ಈ ಯೋಜನೆ ಜಾರಿಯಾಗುವ ಮೂಲಕ ಇವತ್ತು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದೇವೆ. ಶೀಘ್ರದಲ್ಲಿ ರಸ್ತೆ ಕಾಮಗಾರಿ ಮುಗಿದು ಜನತೆಯ ಉಪಯೋಗಕ್ಕೆ ಬರಲಿದೆ ಎಂದು ಹೇಳಿದರು. ನ್ಯಾಷನಲ್ ಹೈವೇಯಿಂದ ಪಂಪೇಲಾಗಿ ಏನು ಬಲ್ಮಠ ಜ್ಯೋತಿ ಇರ್ಬೋದು, ಹಂಪನಘಟ್ಟಾಗಿ DC ಕಚೇರಿಗೆ ಹೋಗುವ ಮತ್ತೊಂದು ಪರ್ಯಾಯ ಮಾರ್ಗವಾಗಿ ಚತುಷ್ಪಥ ರಸ್ತೆಯಾಗಿ ಈಗಾಗಲೇ ಪಂಪೇಲಿಂದ ಕರಾವಳಿ ವೃತ್ತ, ಫಾದರ್ ಮುಲ್ಲರ್ಸ್, ಕೋಟಿ ಚೆನ್ನಯ್ಯ ಸರ್ಕಲ್, ಮಾರ್ನಮಿಕಟ್ಟ, ಮಂಗಳಾದೇವಿ ಮೂಲಕ ಅದು ಪಾಂಡೇಶ್ವರದ ಮುಖಾಂತರ ಮತ್ತೆ ಹಂಪನಘಟ್ಟಕ್ಕೆ ಸೇರುವಂಥ ಈ ಒಂದು ಭಾಳ ಪ್ರಮುಖವಾದಂಥ ರಸ್ತೆ. ಈಗಾಗಲೇ ಈ ರಸ್ತೆಯ ಇಕ್ಕೆಲಗಳಲ್ಲಿ ವಾಣಿಜ್ಯ ಸಂಕೀರ್ಣಗಳು ಬಂದು ಸಾಕಷ್ಟು ವಾಹನ ದಟ್ಟಣೆಗಳು ಕೂಡ ಈಗಾಗಲೇ ಈ ಭಾಗದಲ್ಲಿದೆ. ಒಂದು ಹಂತದಲ್ಲಿ ಮಂಗಳಾದೇವಿ, ಮುಳಿಯಿತ್ಲು, ಹೊಯ್ಗೆ ಬಜಾರ್ ಈ ಕ್ಷೇತ್ರ ಹೇಳಿದರೆ ನದಿ ತೀರದಲ್ಲಿರುವಂಥ ಒಂದು ಅಂತ್ಯದಲ್ಲಿರುವಂಥ ಒಂದು ಪ್ರದೇಶ. ಆದರೆ ಈ ಒಂದು ರಸ್ತೆ ಅಭಿವೃದ್ಧಿ ಆಗುವ ಮೂಲಕ ಸರಿಸುಮಾರು 15 ವರ್ಷದ ಹಿಂದೆ ಮಾನ್ಯ ಯಡಿಯೂರಪ್ಪರ ಒಂದು ನೇತೃತ್ವದಲ್ಲಿ ನಗರಾಭಿವೃದ್ಧಿ ಒಂದು ಇಲಾಖೆಯಿಂದ ನಗರೋತ್ಥಾನ ಎನ್ನುವಂಥ ಒಂದು ಕಲ್ಪನೆಯಲ್ಲಿ ರಾಜ್ಯದ 2008ರಲ್ಲಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು, ಅದರಲ್ಲೂ ಕೂಡ ಮೂಲಸೌಕರ್ಯ ಆದಂಥ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವಂಥ ಮೂಲ ಕಲ್ಪನೆಯೊಂದಿಗೆ ಈ ಯೋಜನೆಯು ಜಾರಿಯಾಗುವ ಮೂಲಕ ಮಂಗಳಾದೇವಿಯ ರಸ್ತೆ ಇರ್ಬೋದು ಅಥವಾ AB ಶೆಟ್ಟಿ ವೃತ್ತದಿಂದ ಮಂಗಳಾದೇವಿ ಭಾಗ ಇರ್ಬೋದು, ಅದರ ಜೊತೆಗೆ ಈ ಭಾಗ ವೆಲೆನ್ಶಿಯಾಗಿ ಮಾರ್ನಮಿಕಟ್ಟ, ಮಾರ್ಗನ್ಸ್ ಗೇಟ್, ಮಂಗಳಾದೇವಿ ಕೂಡ ಹಂತ ಹಂತವಾಗಿ ನಗರೋತ್ಥಾನ ಇದರಲ್ಲಿ ಅಭಿವೃದ್ಧಿಯಾಗಿದೆ. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಿತಿನ್ ಕುಮಾರ್, ಸ್ಥಳೀಯ ಕಾರ್ಪೊರೇಟರ್ ಶೈಲೇಶ್ ಶೆಟ್ಟಿ, ಇತರೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಶರಸಾದ್ಯನ್, V4 ನ್ಯೂಸ್, ಮಂಗಳೂರು.